ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವನ ವಿಶೇಷ ರೀತಿಯಲ್ಲಿ ಆಚರಿಸಾಯಿರು. ರಾಷ್ಟ್ರಧ್ವಜಕ್ಕೆ ಶ್ರೀ ಸೋಮನಾಥನ ಸಾನ್ನಿಧ್ಯಡ್ ವಿಶೇಷ ಪೂಜೆ ಸಂದಾದ ಅವನು ಬ್ಯಾಂಡ್ ವಾದ್ಯಡ್ ದೇವಸ್ಥಾನಗ ಪ್ರದಕ್ಷಿಣೆ ಪಾಡ್ದು ಧ್ವಜ ಪೀಠದಡೆಗೆ ಭಕ್ತಿ ಗೌರವಡ್ಕಂತಿರು. ಅಂಚನೆ ದೇವಸ್ಥಾನದ ವಟಾರಡು ಹೊಸತಾದ ನಿರ್ಮಾಣ ಮಲ್ತಿನ ಧ್ವಜಸ್ತಂಭನ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಸೂರ್ಯನಾರಾಯಣ ಹೊಳ್ಳೆರು ರಿಬ್ಬನ್ ಅರಲ್ಪಾದ ಉದಿಪನ ಮಲ್ತದ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊರಿಯರು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೀರ್ತಿಶೇಷ ಸೇನಾನಿ ಕ್ಯಾಪ್ಟನ್ ಬಾಲಕೃಷ್ಣ ರೈಕ್ಲಿನ ಮಗೆ ಬಿ ರವೀಂದ್ರನಾಥ್ ರೈಕ್ಲು ಧ್ವಜಾರೋಹಣ ನಡಪಾದ ಸಂದೇಶದ ಪಾತ್ರ ಪಂಡೆರು. ಎಸ್ ಜನಾರ್ದನ್ ಹೊಳ್ಳ, ಗಣೇಶ್ ಕಾಚವ, ಸುಧಾಕರ್ ಭಂಡಾರಿ, ಪದ್ಮನಾಭ ವರ್ಕಾಡಿ ಇಂಚಿತಿ ಪ್ರಮುಖರು ಮಲಬಿನಿರಾದ ಲೇಸಗತಿಗೆಡಿತ್ತರು. ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಅರ್ಚಕ ಬಳಗ, ಸಿಬ್ಬಂದಿ ವರ್ಗ, ಸ್ವಯಂ ಸೇವಕರು, ಪರಿಸರದ ಭಕ್ತ ಬಂಧುಗಳು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕೈತಲ್ಲ ರಿಕ್ಷಾ ಪಾರ್ಕ್ದ ಚಾಲಕರು ತಂಕ್ಲನ ಕೊಡುಗೆಯಾದ ಚೀಪೆ ತಿಂಡಿ ವಿತರಣೆ ಮಾಡ್ತಾರೆ. ದೇವಸ್ಥಾನದ ಸಿಬ್ಬಂದಿ ರಮನಾಥ್ ಬಂಗೇರ ಸಭೆ ಸುಧಾರಿಕೆ ಮಾಡ್ತಾರೆ.